ಶ್ರೀನಿವಾಸ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಏವಿಯೇಷನ್ ಸ್ಟಡೀಸ್ ರಿಕವರಿ ಸ್ಟ್ರಾಟಜೀಸ್ ಆಫ್ ಏವಿಯೇಷನ್ ಹಾಸ್ಪಿಟಾಲಿಟಿ ಮತ್ತು ಪ್ರವಾಸೋದ್ಯಮದ ಬಗ್ಗೆ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ ಡಿಸೆಂಬರ್ 16ರಂದು ವರ್ಚುವಲ್ ವೇದಿಕೆ ಮುಖಾಂತರ ಪಾಂಡೇಶ್ವರ ಸಿಟಿ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಅಂತ ಕಾನ್ಫರೆನ್ಸ್ನ ಸಂಯೋಜಕರಾದ ವಿಶಾಲ್ ಅವರು ಹೇಳಿದ್ದಾರೆ. ಅವರು ಕಾಲೇಜಿನ ಆವರಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದರು. College of Aviation Studies Srinivas University is organizing one-day seminar virtual conference on recovery strategy of aviation, hospitality and travel and tourism industry on 16th December 2020 at Pandeshwar City Campus, Mangalore. ಅನಂತರ ಶ್ರೀನಿವಾಸ್ ವಿಶ್ವವಿದ್ಯಾಲಯದ ಕಾಲೇಜ್ ಆಫ್ ಏವಿಯೇಷನ್ ಸ್ಟಡೀಸ್ನ ಡೀನ್ ಪವಿತ್ರ ಕುಮಾರಿ ಅವರು ಮಾತನಾಡಿ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕ ಮತ್ತು ಕಾಲೇಜ್ ಆಫ್ ಏವಿಯೇಷನ್ ಸ್ಟಡೀಸ್ನ ಅಧ್ಯಕ್ಷರಾದ ಎಂಆರ್ ವಾಸುದೇವ ಅವರು ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ. ಎಎಐ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹಿರಿಯ ವ್ಯವಸ್ಥಾಪಕ ಅರುಣ್ ಮಹದೇವನ್, ಏರ್ಲೈನ್ಸ್ ಪೈಲಟ್ ಮತ್ತು ಡಿಜಿಸಿಎ ಉಪನಿಯೋಜಕ ಪರೀಕ್ಷಕ ಕ್ಯಾಪ್ಟನ್ ರಾಜೇಶ್ ನಾರಾಯಣ್, ಏರ್ಲೈನ್ಸ್ ಪೈಲಟ್ ಮತ್ತು ಸರ್ಟಿಫೈಡ್ ಲೈಫ್ ಕೋಚ್ ಎಂಎಚ್ ಕಾಕ್ಪಿಟ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಸಮ್ಮೇಳನದಲ್ಲಿ ಮುಖ್ಯವಾಗಿ ಬೋಧಕ ವರ್ಗದ ಸದಸ್ಯರು, ವಿದ್ಯಾರ್ಥಿಗಳು, ವಾಣಿಜ್ಯ, ವಾಯುಯಾನ, ಉದ್ಯಮ, ಕಂಪ್ಯೂಟರ್ ವಿಜ್ಞಾನ, ಸಾಮಾಜಿಕ ಕಾರ್ಯ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಸಾಮಾಜಿಕ ವಿಜ್ಞಾನ ವಿಭಾಗದ ಸಂಶೋಧನಾ ವಿದ್ವಾಂಸರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. Inaugurator and keynote speaker of the conference is Professor M.R. Vasudeva, former director of Mangalore International Airport and chairperson of College of Aviation Studies Srinivas University. Resource person Shri Arun Mahadevan, senior manager of HR, Airport Authority of India, Mangalore International Airport. Captain Rajesh Narayan, airline pilot and deputy chief pilot, and designate examiner of DGCA and advisor of the MH cockpit. And another eminent scholar is Captain Farah, airline pilot and certified life coach, as well as advisor of MH cockpit. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶಶಾಂಕ್ ಬಿಎಸ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.